ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದಲ್ಲಿ ಹೊರಗಿನವರು ಕನ್ನಡ ತುಳು ಭಾಷೆಗಳನ್ನು ಆರಂಭಿಕವಾಗಿ ಕಲಿಯೋದಿಕ್ಕೆ ತಿಳಿ ಕನ್ನಡ ಮತ್ತು ತುಳು ತೆರಿಯೋನುಗ ಎನ್ನುವಂತಹ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಆರಂಭಿಸಲಾಗುವುದು. ಊರು ಪರವೂರು ಪರದೇಶಗಳಲ್ಲಿ ವಾಸಿಸುವಂತಹ ಆಸಕ್ತರು ಆನ್ಲೈನ್ ಮೂಲಕ ನಡೆಯುವಂತಹ ಈ ಒಂದು ಕೋರ್ಸ್ನ ಪ್ರಯೋಜನವನ್ನು ಪಡೆಯಬಹುದು ಅಂತ ಕುಲಪತಿ ಪ್ರೊಫೆಸರ್ ಸತೀಶ್ ಕುಮಾರ್ ಭಂಡಾರಿ ಹೇಳಿದ್ದಾರೆ. ಅವರು ದೇರಳಕಟ್ಟೆಯ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡ ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಕನ್ನಡ ತುಳು ಭಾಷೆಗಳನ್ನು ಉಳಿಸಿ ಬೆಳೆಸುವ ಬದ್ಧತೆಯಿದ್ದು ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯ ಭಾಷೆ ಕನ್ನಡ ಹಾಗೂ ಸ್ಥಳೀಯ ಭಾಷೆ ತುಳುವಿಗೆ ಸಾಕಷ್ಟು ಪ್ರೋತ್ಸಾಹ ನೀಡಲಾಗ್ತಾ ಇದೆ. ಸರ್ಕಾರದ ನಿರ್ದೇಶನದಂತೆ ಪ್ರತಿ ವೃತ್ತಿಪರ ಕೋರ್ಸ್ಗಳಿಗೆ ಕನ್ನಡ ತರಗತಿಗಳನ್ನು ನಡೆಸಲಾಗ್ತಾ ಇದೆ. ಮಾತ್ರವಲ್ಲ, ಕನ್ನಡ ಮತ್ತು ತುಳು ಭಾಷೆಗಳ ಮೌಲ್ಯವರ್ಧಿತ ತರಗತಿಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತಮ್ಮ ವಿಶ್ವವಿದ್ಯಾನಿಲಯವು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಆರಂಭಿಸಲಾಗುವುದು ಎಂದು ಹೇಳಿದರು. 1905ರಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿ ಅಂತ ಆರಂಭಿಸಿದಾಗ ಬ್ರಿಟಿಷರ ಸಾಮ್ರಾಜ್ಯ ಇರುವಾಗ ನಡೆಸುತ್ತಿರುವಾಗ ಕನ್ನಡ ಏಕೀಕರಣ ಆಗಬೇಕು, ಕನ್ನಡ ಸೇರ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಚಳುವಳಿ ಆರಂಭಿಸಿದಂಥ ಆಲೂರು ವೆಂಕಟರಾವ್ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಲಿಕ್ಕೆ ಇಚ್ಛಿಸ್ತೇನೆ. ಯಾಕಂತ ಹೇಳಿದರೆ ಅವರ ಈ ಪ್ರಯತ್ನ ಇಲ್ಲದಿದ್ದರೆ ಈ ಕನ್ನಡ ನಾಡು ಒಂದಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಒಂದು ಭಾವನೆ ಬರ್ತದೆ. 1966ರಲ್ಲಿ ನೀವೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶವನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ನಾವು ಮಾಡುವಾಗ ಕನ್ನಡವನ್ನು ಅಂದರೆ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮೆಡ್ರಾಸ್ ಪ್ರಾಂತ್ಯ, ಈ ದಕ್ಷಿಣ ಕನ್ನಡ ಮದ್ರಾಸ್ ಪ್ರಾಂತ್ಯದಲ್ಲಿತ್ತು. ಯಾಕಂದ್ರೆ ನಮಗೆ ಮೆಡ್ರಾಸ್ ಪ್ರೆಸಿಡೆನ್ಸಿ. ಈ ವೇಳೆ ಕುಲಸಚಿವೆ ಡಾಕ್ಟರ್ ಅಲ್ಕಾ ಕುಲಕರ್ಣಿ, ಡಾಕ್ಟರ್ ರಾಹುಲ್ ಭಂಡಾರಿ, ಅರ್ಜುನ್ ಪೂಂಜಾ, ಹೇಮಂತ್ ಶೆಟ್ಟಿ, ಶಶಿಕುಮಾರ್ ಶೆಟ್ಟಿ, ಡಾಕ್ಟರ್ ಸಾಯಿ ಗೀತಾ, ಸುರೇಶ್ ಶೆಟ್ಟಿ, ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಮೇಜರ್ ಡಾಕ್ಟರ್ ಶಿವಕುಮಾರ್ ಹಿರೇಮಠ್, ಯಶೋಧ, ಡಾಕ್ಟರ್ ಸುಮಲತಾ ಶೆಟ್ಟಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.